ಮಂಗಳೂರಿನ ಬೋಳೂರು ಮೊಗವೀರ ಮಹಾಸಭಾ ರಿಜಿಸ್ಟರ್ ವತಿಯಿಂದ ಬೋಳೂರು ಪೆರಿ ಜೆಟ್ಟಿಯ ಬಳಿ ನಿರ್ಮಿಸಲಾದ ಮತ್ಸ್ಯಗಂಧಿ ಬಾಲವನ ಉದ್ಘಾಟನಾ ಸಮಾರಂಭ ನಡೆಯಿತು. ಬೋಳೂರು ಮೊಗವೀರ ಮಹಾಸಭಾದವರು ಬೋಳೂರಿನ ಫೆರಿಜೆಟ್ಟಿಯ ಬಳಿ ನೂತನವಾಗಿ ನಿರ್ಮಿಸಲಾದ ಸುಂದರವಾದ ಮತ್ಸ್ಯಗಂಧಿ ಬಾಲವನವನ್ನು ಶಾಸಕ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಉರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರ ಹರಿಶ್ಚಂದ್ರ ಕರ್ಕೇರ ಬೈಕಂಪಾಡಿ ಅವರು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿದರು. ಇದೇ ವೇಳೆ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಖ್ಯಾತಿಯ ರಂಜನ್ ಬೋಳೂರು ಮತ್ತು ಕುಲ್ಯಾಡಿ ಕಾರ್ಸ್ ಜಗದೀಶ್ ಪೈ ಮತ್ತು ಶ್ರೀಮತಿ ಚಂದ್ರಿಕಾ ಜೆ ಪೈ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳಾದ ಜಗದೀಶ್ ಶೆಟ್ಟಿ, ಸುನೀತಾ, ಬೋಳೂರು ಮೊಗವೀರ ಮಹಿಳಾ ಮಂಡಲದ ಅಧ್ಯಕ್ಷರಾದ ಸವಿತಾ ರಘು ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಬೋಳೂರು ಮೊಗವೀರ ಮಹಾಸಭಾ ಅದೆಷ್ಟೋ ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಸಮಾಜದ ಬಂಧುಗಳಿಗೆ ಬಹಳಷ್ಟು ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ. ಬದಲಾವಣೆ ಜಗದ ನಿಯಮ. ಆ ನಿಯಮವನ್ನ ಬಹಳ ಯಶಸ್ವಿಯಾಗಿ ವ್ಯವಸ್ಥೆಯ ಅಡಿಯಲ್ಲಿ ಜೋಡಣೆ ಮಾಡ್ತಾ ಇರುವವರು ಮೊಗವೀರ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಅಂತ ಹೇಳಿದರು. ಇವತ್ತು ಬೋಳೂರು ಮೊಗವೀರ ಮಹಾಸಭಾದಿಂದ ಅದೆಷ್ಟೋ ವರ್ಷಗಳಿಂದ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಹಾಸಭಾ ಮಾಡ್ತಾ ಇದೆ. ಸಮಾಜದ ಪ್ರತಿಯೊಂದು ಬಂಧುಗಳಿಗೆ ಭಾಳಷ್ಟು ರೀತಿಯ ಕೊಡುಗೆ ಕಾರ್ಯಗಳನ್ನು ಮಾಡ್ತಾ ಇದೆ. ಅದು ಫೆರಿಗೆ ಉಚಿತ ಪಾಸ್ ಇರ್ಬೋದು, ವೃದ್ಧಾಪ್ಯ ಪಿಂಚಣಿ ಯೋಜನೆ ಇರ್ಬೋದು, ಶಾಶ್ವತ ಮರಣ ಫಂಡ್ ಇರ್ಬೋದು, ಹೀಗೆ ಉಚಿತ ಕಟ್ಟಿಗೆ ಯೋಜನೆ, ಪ್ರತಿಭಾ ಪುರಸ್ಕಾರ, ವಿದ್ಯಾ ಪುರಸ್ಕಾರ, ಈ ರೀತಿಯ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಮಾಜದ ಪ್ರತಿಯೊಂದು ಬಂಧು ಭಗಿನಿಯರ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯಗಳು ಇವತ್ತು ಮೊಗವೀರ ಮಹಾಸಭಾ ಮಾಡ್ತಾ ಇದೆ. ಅನಂತರ ಉರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರ ಹರಿಶ್ಚಂದ್ರ ಕರ್ಕೇರ ಬೈಕಂಪಾಡಿ ಮಾತನಾಡಿ, ಮಕ್ಕಳಿಗೆ ಪಾಠದ ಜೊತೆಗೆ ಆಟವಾಡಲಿ ಎಂಬ ಉದ್ದೇಶದಿಂದ ಬಾಲವನವನ್ನ ನಿರ್ಮಿಸಿ ಉದ್ಘಾಟನೆ ಮಾಡಲಾಗಿದೆ. ಮಕ್ಕಳ ಕಲಿಕೆಯೊಂದಿಗೆ ಇನ್ನಿತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಉತ್ಸಾಹದಿಂದಿರಲಿ ಅಂತ ಹೇಳಿದರು. ಅಂಚಾದ ಜೋಕುಳ್ಳ ಕಲಿಕೆದೊಟ್ಟಿಗೆ ಇನ್ನಿತರ ಚಟುವಿಕೆ ಬೆಳವಣಿಗೆ ಜಾಸ್ತಿ ಆಪಣೊಂದು ಎನ್ನ ನಂಬಿಕೆ. ಅಂಚನೆ ಈ ಬೋಳೂರು ಮೊಗವೀರ ಮಹಾಸಭಾದಕ್ಕಲು ಈ ಹಿರಿಯ ಕಲೆ ಕೊರ್ಪಿನ ಪಿಂಚಣಿ ಅವಾರ್ಡ್ ಅಥವಾ ಹಿರಿಯ ನಾಗರಿಕರಿಗೆ ಕೊರ್ಪಿನ ಪುರಸ್ಕಾರ ಅವಾರ್ಡು ಅವತ್ತಂದೆ ವಿದ್ಯಾರ್ಥಿನ ಕಲೆ ಕೊರ್ಪಿನ ಪ್ರತಿಭಾ ಪುರಸ್ಕಾರ ಅವಾರ್ಡು ಒಂದೇನು ಮಾತಾ ಮಲ್ತೊಂದಿಲ್ಲರು ಏನು ಬಣ್ಣ ಕೆಲ ವರ್ಷದಿಂಚೆ ಒಂದು ತೊಂದಿಲ್ಲ ಬಕ್ಕ ಒಂದು ಎಂಗ್ಲ ತಣ್ಣೀರು ಬಾವಿಡ್ದು ಯಾಪಲ ಇಂಚಿ ಬರ್ಪಿನ ಜಾಗೆ ಆ ತುಪ್ಪನ ದುಂಬು ದಾಲ ತೂವರೆ ಆತ ಪೊರ್ಲುತ್ತಿಜಿ ಇತ್ತ ಒಂಜಿ ಮಾದರಿ ಒಂಜಿ ಈ ಟೂರಿಸಂ ಬರ್ಪಿನ ಕಲೆ ಮಾದರಿ ಜಾಗ ಆಪಿಲಕ ಒಂಜಿ ಬೋಳೂರು ಗ್ರಾಮದಾಗ ಮಲ್ತೇರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾಮಾಜಿಕ ಕಾರ್ಯಕರ್ತೆ ಸರಳ ಕಾಂಚನ್ ಅವರು ವಹಿಸಿದರು. ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕರಾದ ಹರೀಶ್ ಕರ್ಕೇರ, ಬೋಳೂರು ಮೊಗವೀರ ಮಹಾಸಭಾದ ಅಧ್ಯಕ್ಷರಾದ ರಾಜಶೇಖರ್ ಕರ್ಕೇರ, ಕರ್ನಾಟಕ ಪರ್ಸಿ ಮೀನುಗಾರರ ಸಂಘದ ಅಧ್ಯಕ್ಷರಾದ ಮೋಹನ್ ಬೆಂಗ್ರೆ ಹಾಗೂ ಗುರಿಕಾರರು ಮತ್ತು ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.